ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಕಟೀಲು ದುರ್ಗಾಪರಮೇಶ್ವರಿ ಜಾತ್ರೋತ್ಸವಕ್ಕೆ ಕೊರೋನಾ ಕಂಟಕ. ಜಾತ್ರೋತ್ಸವ ನಡೆಸದಂತೆ ಜಿಲ್ಲಾಡಳಿತದಿಂದ ಆದೇಶ. ಅರ್ಧಕ್ಕೆ ಮೊಟಕುಗೊಂಡ ಶ್ರೀದೇವರ ಜಾತ್ರೋತ್ಸವ. ಮಂಗಳೂರಿನಲ್ಲಿ ಸದ್ದು ಮಾಡುತ್ತಿರುವ ಗೋಡೆ ಬರಹ. ಮತ್ತೆ ಪಂಪ್ವೆಲ್ ಮೇಲ್ಸೇತುವೆಯ ಮೇಲೆ ಗೋಡೆ ಬರಹ ಪತ್ತೆ. ಹಲವು ಅನುಮಾನಕ್ಕೆ ಕಾರಣವಾದ ಬರಹದ ಬಣ್ಣ. ಕೊರೋನಾ ಸೋಂಕಿನಿಂದ ಮುಕ್ತಿ ಕಾಣಲು ಬಾಲಗಣಪತಿ ಹೋಮ. ರಾಜ್ಯದ ಸಚಿವರು ಕೊರೋನಾದಿಂದ ಗುಣಮುಖರಾಗುವಂತೆ ಪ್ರಾರ್ಥನೆ. ಪೂಜೆಯಲ್ಲಿ ಭಾಗಿಯಾದ ಭಕ್ತಾದಿಗಳು.